ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ರುಚಿಯಾದ ಸವಿರುಚಿಯಾದಂಥ ಖಾದ್ಯಗಳನ್ನು ತಯಾರಿಸುವಂಥ ಹಾಗೂ ತಯಾರಿಸೋದನ್ನು ಹೇಳ್ಕೊಡುವಂಥ ಕಾರ್ಯಕ್ರಮವೇ ಈ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಫ್ಲೋರಮಾ ಫ್ಲೋರ್ ಕ್ಲೀನರ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಹಾಗೆಯೇ ಅಶ್ವಿನಿ ಹೇರ್ ಆಯಿಲ್. ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಕರವಾದಂಥ ಸ್ವಾದಿಷ್ಟಭರಿತವಾದಂಥ ಖಾದ್ಯಗಳು ಸುಲಭದಲ್ಲಿ ಕೂಡ ಮಾಡ್ಕೊಳ್ಬೋದು ಅಂತ ಹೇಳಿದ್ದಾರೆ. ನೋಡೋಣ ಯಾವೆಲ್ಲ ಅಡುಗೆಯನ್ನು ಹೇಳ್ಕೊಡ್ತಾರೆ ನಮ್ಮ ಅತಿಥಿ ಅಹನಾ ಶೆಟ್ಟಿಯವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ ಅಹನಾ, ಹೇಗಿದ್ದೀರಿ? ನಾನು ಹುಷಾರಿದ್ದೀನಿ. ಸೊ ನಾನು ಕೂಡ ಫೈನ್. ಸೊ ನಿಮ್ಮನ್ನು ಮಾಸ್ಟರ್ ಕ್ಲಾಸ್ ಕಿಚನಲ್ಲಿ ನೋಡಿದ್ವಿ. ಸೊ ಅಲ್ಲಿ ಅಂತೂ ತುಂಬ ವೆರೈಟಿ ಡಿಶಸನ್ನು ಮಾಡ್ತಾಯಿದ್ರಿ. ಹೌದು. ಸೊ ಇವತ್ತು ನಮ್ಮ ಕಿಚನಿಗೆ ಬಂದಿದ್ದೀರಿ. ಸೊ ಇಲ್ಲಿ ಕೂಡ ವೆರೈಟಿ ಡಿಶಸ್ ಇರುತ್ತಾ, ಹೇಗೆ ಏನು? ಇಲ್ಲಿ ಅಂದರೆ ಒಂದು ಸಿಂಪಲ್ ಡಿಶಸ್ ಆದರೂ ಟೇಸ್ಟಿ ಫುಡನ್ನು ಮಾಡು ಅಂತ ಹೇಳಿ ಟ್ರೈ ಮಾಡು ಅಂತ ಬಂದಿದ್ದಾರೆ. ಸೊ ನೋಡೋಣ ನಿಮ್ಗೆ ಅಲ್ಲಿ ಕಷ್ಟ ಆಗ್ತಾಯ್ತಾ ಇಲ್ಲಿ ಕಷ್ಟ ಆಗುತ್ತಾ ಅಂತೇಳಿ. ಶೋರ್. ಓಕೆ. ಸೊ ಯಾವೆಲ್ಲ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ಓಕೆ, ನಾನಿಲ್ಲಿ ಮೇಯ್ನಾಗಿ ಬಿಂಡಿ ದಹಿ ಕರಿ ಮಾಡ್ತಾ ಇದ್ದೀನಿ. ಭಿಂಡಿ ದಹಿ ಕರಿ. ಹಾಂ, ಒಂದು ಸಿಂಪಲ್ ಆಗಿ ನಿಮಗೆ ಮನೆಯಲ್ಲಿ ಯಾವಾಗಲೂ ನಾವು ನಾರ್ಮಲ್ ಆಗಿ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೇನೆ. ಸೊ ಅದರೊಟ್ಟಿಗೆ ನಾನು ಗೀ ರೈಸ್ ಮಾಡ್ತಾ ಇದ್ದೀನಿ. ಸರಿ, ಹಾಗಾದರೆ ನಮ್ಮ ಕಿಚನ್ಗೆ ಹೋಗೋಣ. ಶೋರ್, ಬನ್ನಿ. ಎಸ್ ಅಹನಾ, ಫಸ್ಟ್ ಈಗ ನಮಗೆ ಯಾವುದು ಭಿಂಡಿ ಗ್ರೇವಿಯಾ ಅಥವಾ ಯಾವುದು? ಫಸ್ಟ್ ನಾವು ಗೀ ರೈಸ್ ಮಾಡ್ಕೊಳ್ವಾ. ಸೊ ಬೈ ದ್ಯಾಟ್ ಟೈಮ್ ನಾವು ರೈಸ್ಗೆ ಸ್ವಲ್ಪ ರೆಸ್ಟ್ ಆಗೋದಕ್ಕೂ ಕೂಡ ಟೈಮ್ ಬೇಕು. ಹೌದು. ಸೊ ಇದು ಯಾವಾಗಲೂ ಇದು ಸೇಮ್ ಕಾಂಬಿನೇಷನ್ ನೀವು ಹೆಚ್ಚಾಗಿ ಮಾಡುವಂಥದ್ದು ಹೇಗೆ? ಯೂಶ್ವಲಿ ನಾನು ನಾನ್ ವೆಜಿಟೇರಿಯನ್, ಸೊ ನಾವು ಯೂಶ್ವಲಿ ಚಿಕನ್ ಒಟ್ಟಿಗೆ ಟ್ರೈ ಮಾಡ್ತೇವೆ. ಸೊ ನಿಮ್ಗೆ ಏನಾದರೂ ಅರ್ಜೆಂಟಾಗಿ ಸಿಂಪಲ್ ಆಗಿ ಏನಾದರೂ ಮಾಡ್ಬೇಕಂತ ಹೇಳಿದಾಗ ಸೊ ಅರ್ಜೆಂಟಾಗಿ ನಾನು ಮಾಡ್ಕೊಳ್ಬೋದು. ಓಕೆ, ಫೈನ್. ಸೊ ಹಾಗಾದರೆ ಫಸ್ಟ್ ಹೇಗೆ ಸ್ಟಾರ್ಟ್ ಮಾಡ್ಕೊಳ್ಳೋದು? ಓಕೆ, ನಾವು ಫಸ್ಟ್ ರೈಸನ್ನು ಮಾಡ್ಕೊಳ್ಳುವ. ಸೊ ನಾನು ಇದಕ್ಕೆ ಕುಕ್ಕರ್ ಯೂಸ್ ಮಾಡ್ತೇನೆ. ಕುಕ್ಕರಾ? ಗ್ಯಾಸ್ ಆನ್ ಮಾಡ್ಕೊಳ್ಳ? ಆಯಿಲ್ ಹಾಕ್ಬೇಕಾ? ಹಾಂ, ಫಸ್ಟ್ ನಾವು ಆಯಿಲ್ ಯೂಸ್ ಮಾಡ್ಕೊಳ್ತಿದ್ವಿ. ಗೀ ರೈಸ್ ಅಂದ್ರೂ ಕೂಡ ಸ್ವಲ್ಪ ಆಯಿಲ್ ಇರಬೇಕು, ಇಲ್ದಿದ್ರೆ ಬೇರೆ ಎಲ್ಲ ವಸ್ತುಗಳು ಅಡಿ ಹಿಡಿದು ಬಿಡ್ತದೆ. ಸೊ ಅದಕ್ಕೋಸ್ಕರ ನಾವು ಆಯಿಲ್ ಮತ್ತು ಗೀನ ಮಿಕ್ಸ್ ಮಾಡ್ತೀವಿ. ಎಸ್. ಸೊ ಆಯಿಲ್ ಅಂತ ಹೇಳಿದರೆ ಬೆಸ್ಟ್. ನಾವು ಯಾಕೆ ಅಂತ ಹೇಳಿದರೆ ನಮ್ಮ ಕಿಚನಲ್ಲಿ ಯಾವಾಗಲೂ ಈ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನೇ ಬಳಸ್ತೀವಿ. ಯಾಕೆ ಹೇಳಿದರೆ ಫಸ್ಟ್ ಹಾಕ್ಕೊಳ್ತೀನಿ ನೋಡಿ. ಯಾಕೆ ಹೇಳಿದರೆ ನೋಡಿ, ಇಲ್ಲಿ ಇದು ವಿಟಮಿನ್ ಎ, ಡಿ, ಇ ಎನ್ರಿಚ್ಡ್ ಆಯಿಲ್. ಹಾಗಾಗಿ ಯಾವುದೇ ವಯಸ್ಸಿನವರು ಕೂಡ ಎಷ್ಟು ಬೇಕಾದರೂ ಇದರದ್ದು ಫ್ರೈಡ್ ಐಟಮ್ ಮಾಡ್ಕೊಳ್ಳಿ, ಏನೇ ಮಾಡಲಿ, ಕೊಲೆಸ್ಟ್ರಾಲ್ ಫ್ರೀ ಆಗಿದೆ. ಹಾಗಾಗಿ ನಿಮ್ಮಂಥ ಯಂಗ್ಸ್ಟರ್ಸ್ ಅವರು ಕೂಡ ಇದನ್ನು ಬಳಸ್ತಾರೆ ಅಂತ ಹೇಳಿದರೆ ಸೊ ಕ್ಯಾಲರಿ ಎಲ್ಲ ಅಷ್ಟು ಗೇನ್ ಆಗೋದಿಲ್ಲ. ಓಕೆ, ಸೊ ಈಗ ನಾನು ಇದಕ್ಕೆ ಸ್ವಲ್ಪ ಗೀ ಯೂಸ್ ಮಾಡ್ತಾ ಇದ್ದೇನೆ. ಹಾಂ, ಸ್ವಲ್ಪ ಬಾಯ್ಲ್ ಆಗಲಿ. ಸೊ ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಚಕ್ಕೆ, ಲವಂಗ ಮತ್ತು ಪತ್ತ. ಸೊ ಅಹನಾ, ನೀವು ಬೇಸಿಕಲಿ ಏನು ಮಾಡ್ಕೊಳ್ತಾ ಇದ್ದೀರಿ? ನಾನು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಸೊ ಈಗ ಕೋವಿಡ್ ಸಿಚುವೇಶನ್, ಪ್ಯಾಂಡಮಿಕ್ ಸಿಚುವೇಶನ್ಗಾಗಿ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೇನೆ. ಹಾಗಾಗಿ ಸೊ ಈಗ ಇಲ್ಲಿಂದಲೇ ಮನೆಯಿಂದ ಬೇಗ ವರ್ಕ್. ಇದೊಂದು ಸ್ವಲ್ಪ ಫ್ಲೇವರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ನಾವು ಅವಾಗ ಇದನ್ನು ಆನಿಯನ್ ಹಾಕ್ಕೊಳ್ತಾ ಇದ್ದೇನೆ. ಸೊ ಇದು ರಫ್ಲಿ ಒಂದು ಉದ್ದ ಚಾಪ್ ಮಾಡಿರೋಂಥ ಆನಿಯನ್ ಹಾಕ್ಕೊಳ್ತಿದ್ದೀನಿ.
ಸೊ ನಿಮಗೆ ಈ ಒಂದು ಮಾಸ್ಟರ್ ಕ್ಲಾಸ್ ಕಿಚನಲ್ಲಿ ಕುಕ್ ಮಾಡುವಾಗ ಏನೆಲ್ಲ ಕಲಿಯೋದಕ್ಕೆ ಸಿಕ್ತು, ಹೇಗೆ ನಿಮ್ಮ ಎಕ್ಸ್ಪೀರಿಯನ್ಸ್? ವೆಲ್ ಅದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಬೇಕು. ಬಿಕಾಸ್ ಯೂಶ್ವಲಿ ನಾವು ನೋಡ್ತಾ ಇದ್ವಿ ಮುಂಚೆ ಚಿಕ್ಕ ಇವಾಗ ಅಮೂಲ್ ಅವರು ಮಾಡ್ತಾಯಿದ್ರು ಇಂಡಿಯಾ ಮಾಸ್ಟರ್ ಶೆಫ್ಸ್ ಎಲ್ಲ. ಸೊ ಅವಾಗ ಅನ್ನಿಸ್ಕೊಳ್ತಾ ಇದ್ವು ಹೋಗ್ಬೋದು, ಯಾವ ಥರ ಟಾಸ್ಕ್ ಇರ್ತದೆ, ಹೇಗಿರ್ತದೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಈ ಥರದೊಂದು ಆಪರ್ಚುನಿಟಿ ಬಂದದ್ದು, ಅದು ಕೂಡ ನಮ್ಮದು ಊರಲ್ಲಿ ಬಂದದ್ದು ತುಂಬ ಒಳ್ಳೆ ಅನ್ನಿಸ್ತು. ಬೇಸಿಕ್ಲಿ ನಾನು ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ನನಗೆ ಬೆಂಗಳೂರಲ್ಲಿದ್ದು ಇಲ್ಲಿ ಆಗ್ತಾ ಇರಲಿಲ್ವೇನೋ, ಬಟ್ ನಾನು ಇಲ್ಲಿ ಇದ್ದ ಕಾರಣ ನನಗೆ ಅದೊಂದು ಆಪರ್ಚುನಿಟಿ ಸಿಕ್ಕಿತು. ಥ್ಯಾಂಕ್ಸ್ ಟು ಕೋವಿಡ್ ಹಾಗಾದರೆ. ಥ್ಯಾಂಕ್ಸ್ ಟು ಕೋವಿಡ್. ಬಟ್ ಎಸ್ ಅಫ್ಕೋರ್ಸ್ ಅವರು ಒಂದು ಮಾಸ್ಟರ್ ಕ್ಲಾಸ್ನವರು ಮಾಡಿದ್ರಿಂದ ದಟ್ ಈಸ್ ವೆರಿ ಗುಡ್ ಆ್ಯಕ್ಚುಲಿ. ಮತ್ತು ತುಂಬ ಕಲಿತ್ವಿ ಆ್ಯಕ್ಚುಲಿ. ನಾವು ಏನಂತ ಹೇಳಿದರೆ ನಾವು ಹೇಗೆ ಒಂದು ಶೋ ಅಲ್ಲಿ ಹೇಗೆ ಆಗ್ತದೆ, ಆಮೇಲೆ ಲೈಕ್ ಲೈಕ್ ಲಾಟ್ ಆಫ್ ಥಿಂಗ್ಸ್ ವಿ ಲರ್ನ್ ಫ್ರಮ್ ದ ಶೆಫ್ ಅವರಿಂದ ನಾವು ಆ್ಯಕ್ಚುಲಿ. ಇದು ಸ್ವಲ್ಪ ಬ್ರೌನ್ ಆಗಬೇಕು, ಓಕೆ, ಗೋಲ್ಡನ್ ಬ್ರೌನ್ ಆಗೋ ತನಕ ನಾವು ಸ್ವಲ್ಪ ಫ್ರೈ ಮಾಡ್ತೇವೆ. ಇದಕ್ಕೆ ನಾವು ಸ್ವಲ್ಪ ಸಾಲ್ಟ್ ಹಾಕಿದರೆ ಇದು ಬೇಗ ನಿಮಗೆ ಬೇಯ್ತದೆ, ಸೊ ತುಂಬ ಹೊತ್ತು ತಗೊಳ್ಳೋದಿಲ್ಲ. ಹೌದು. ನಾವಿದು ಫ್ರೈ ಆಗೋಷ್ಟರೊಳಗೆ ನಾವು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಗೀಯಲ್ಲಿ ಫ್ರೈ ಮಾಡ್ಕೊಳ್ಳುವ. ಅದು ಸಪ್ರೇಟೇ ಫ್ರೈ ಮಾಡ್ಕೊಳ್ಳೋದು? ಹಾಂ, ಸ್ವಲ್ಪ ನಾವು ಸಪ್ರೇಟ್ ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಫ್ರಾಗ್ನೆನ್ಸ್ ಇರ್ತದೆ ಗೀ ಒಟ್ಟಿಗೆ. ಆಮೇಲೆ ಇದ್ರೊಟ್ಟಿಗೆ ಅದು ಹೆಚ್ಚಾಗಿ ಬಾಯ್ಲ್ ಆಗೋದಿಲ್ಲ, ಸೊ ಜಾಸ್ತಿ ಓವರ್ ಕುಕ್ ಆಗೋದಿಲ್ಲ ಅಂತ ಹೇಳಿ. ಸೊ ಅದನ್ನು ಈ ಕಡೆ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಸೊ ಇದು ಅಂದರೆ ಎಲ್ಲ ಪ್ರಿಪೇರ್ ಆದ ನಂತರ ಗಾರ್ನಿಷ್ ಮಾಡೋದಕ್ಕಲ್ಲ. ನಾವಿದು ಒಗ್ಗರಣೆಲ್ಲ ಹಾಕಿ ನಾವು ವಾಟರ್ ಹಾಕ್ತೇವಲ್ಲ, ಸೊ ಅವಾಗ ನಾವು ಇದನ್ನು ಹಾಕ್ತೇವೆ. ಸೊ ಮೇಲ್ಗಡೆ ಅದು ಓವರ್ ಕುಕ್ ಆಗಿರೋದಿಲ್ಲ, ಸೊ ಸಪ್ರೇಟ್ ಆಗಿ ಫ್ರೈ ಮಾಡ್ಕೊಂಡ್ರು ಅಂತ ಹೇಳಿ. ಓಕೆ, ನಾನು ಇದಕ್ಕೆ ಸ್ವಲ್ಪ ಕಾಜು ಹಾಕೊಳ್ತಾ ಇದ್ದೇನೆ. ಬ್ರೌನ್ ಆಗ್ತಾ ಬಂತು, ಸೊ ಸ್ವಲ್ಪ ನಾನು ದ್ರಾಕ್ಷಿ ಹಾಕೊಳ್ತಾ ಇದ್ದೇನೆ. ಇದೀಗ ಸ್ವಲ್ಪ ಲೈಟ್ ಬ್ರೌನ್ ಆಗ್ತಾ ಬರ್ತಾ ಇದೆ. ಸಾಕಷ್ಟು ಬ್ರೌನ್ ಆದರೆ? ಇಲ್ಲ, ಇನ್ನೊಂದು ಸ್ವಲ್ಪ ಬ್ರೌನ್ ಆಗಬೇಕು, ಆವಾಗ ಸ್ವಲ್ಪ ಫ್ರಾಗ್ನೆನ್ಸ್ ಜಾಸ್ತಿ ಬರ್ತದೆ. ಸೊ ಹಾಗಾಗಿ ಈಗ ನಾನು ಇದಕ್ಕೆ ರೈಸ್ ಹಾಕ್ತಾ ಇದ್ದೇನೆ. ಸ್ವಲ್ಪ ಫ್ರೈ ಆಗಲಿ. ಸೊ ನೀವು ಈ ಒಂದು ಕಾಂಪಿಟೇಷನಲ್ಲಿ ಎಲ್ಲ ಮುಗಿದ ನಂತರ ನಿಮಗೆ ಹೊರಗಡೆ ಹೇಗೆ ಎಕ್ಸ್ಪೀರಿಯನ್ಸ್ ಇತ್ತು? ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ಆ್ಯಕ್ಚುಲಿ. ಯೂಶ್ವಲಿ ಹೆಚ್ಚಿನವ್ರಿಗೆ ಗೊತ್ತಿರಲಿಲ್ಲ ನಾನು ಕುಕಿಂಗ್ ಮಾಡ್ತಿದ್ದೆ ಅಂತ ಹೇಳಿ. ಸೊ ಯಾವಾಗ ನೋಡಿದ್ರೆ ಯಾರು ಹೇಳಲ್ಲ ನೀವು ಕುಕ್ ಮಾಡ್ತೀರಿ ಅಂತ. ಆ್ಯಕ್ಚುಲಿ ಕುಕಿಂಗ್ ನಾನು ಇಟ್ ವಾಸ್ ಅ ಪ್ಯಾಷನ್, ಸ್ವಲ್ಪ ಪ್ಯಾಷನ್ ಇದ್ದದ್ದು. ಬಟ್ ಬ್ಯಾಂಗ್ಳೂರಿಗೆ ಹೋದ್ಮೇಲೆ ಮಾಡಬೇಕಾದ ಪರಿಸ್ಥಿತಿ ಅನಿವಾರ್ಯ. ಹಾಗೆ ಇದಕ್ಕೆ ವಾಟರ್ ಹಾಕೊಳ್ಳುವ. ಓಕೆ, ಸೊ ಎಷ್ಟು? ಸೊ ನಾನು 1 ಕಪ್ ರೈಸ್ ತೊಗೊಂಡಿದ್ದೇನೆ, ಸೊ 2 ಕಪ್ ವಾಟರ್ ಹಾಕೊಳ್ತಾ ಇದ್ದೇನೆ. ನೀವು ಬಾಸ್ಮತಿ ರೈಸ್ ತಗೊಂಡಿದ್ದೀರಿ? ಹೌದು. ಬಾಸ್ಮತಿಗೆ 2 ಕಪ್ಸ್ ಬೇಕಾಗುತ್ತಾ? ಹಾಂ. ಸೊ ಅಂದರೆ ನಮಗೆ ಅರ್ಜೆಂಟ್ ಟೈಮಲ್ಲಿ ಸೊ ಫಟಾಫಟ್ ಆಗಿ ಮಾಡುವಂಥ ಗೀ ರೈಸ್. ಒಂದು ಕಡೆ ಇದೆಲ್ಲ ಒಗ್ಗರಣೆ ಹಾಕಿ ಅದರ ಜೊತೆಗೆ ಈ ಕಡೆ ನೀವೀಗ ಬಿಂಡಿ ಅಂತ ಹೇಳಿದ್ರಿ, ಅದನ್ನು ಕೂಡ ಅವಾಗಲೇ ಅದನ್ನ ಚಾಪ್ ಮಾಡ್ತಾ ಇದ್ರೆ ಒಟ್ಟೊಟ್ಟಿಗೆ ಸೈಮಲ್ಟೇನಿಯಸ್ಲಿ ಕೆಲಸ ಆಗ್ತದೆ ಅಂತ ಹೇಳಿ. ಈಗ ಫೈನಲ್ ಆಗಿ ನಾವು ಸಾಲ್ಟ್ ಹಾಕ್ತಾ ಇದೆ. ನಮ್ಗೆ ಎಷ್ಟು ರುಚಿಗೆ ಬೇಕಷ್ಟು ಸಾಲ್ಟ್ ಹಾಕೊಳ್ತಾ ಇದ್ದೇನೆ. ಇದನ್ನ ಯಾವ ಸ್ಟೇಜಲ್ಲಿ ಹಾಕೊಳ್ಳುತ್ತೆ? ಸೊ ಈಗ ನಾವು ಇದೆಲ್ಲ ಆದ್ಮೇಲೆ ಸೊ ಇದನ್ನ ನಾವೀಗ ಹಾಕೊಳ್ತೀವಿ. ಬಾಯ್ಲ್ ಆದ ನಂತರ? ಇಲ್ಲ, ಹಾಗೇನಿಲ್ಲ. ಸೊ ನಾವು ಡೈರೆಕ್ಟ್ ಹಾಕೊಳ್ಬೋದು ಈಗ ಇದನ್ನ. ಸೊ ಲಿಡ್ ಇಟ್ಕೊಳ್ಳೋದಾ? ಎಷ್ಟು ವಿಸಿಲ್? ಒಂದು 2ರಿಂದ 3 ವಿಸಿಲ್. ಸೊ ಡಿಪೆಂಡ್ ಆಗ್ತದೆ ಅವ್ರು ಯಾವ ರೈಸ್ ಮೇಲೆ ತಗೊಳ್ತಾರೆ. ಸೊ ಹಾಗೆ 2ರಿಂದ 3 ವಿಸಿಲ್ಸ್ ಹಾಕಬೇಕಾಗುತ್ತೆ. ಸಾಕು ಅನ್ಸುತ್ತಲ್ಲ? ಹಾಂ, ಹೌದು. ಸೊ ಮಾತಾಡ್ತಾ ಒಂದು ಈ ಚಿಕ್ಕ ಕುಕ್ಕರೆಲ್ಲ ಆದರೆ ಇದೆ,
ಬೇಗ ವಿಸಿಲ್ ಬಂದ್ಬಿಡುತ್ತೆ. ಹೌದು. ಸೊ ಅದಕ್ಕೆ ಇದು ತುಂಬ ಕ್ವಿಕ್ಕಾಗಿ ಅಡುಗೆ ಮಾಡ್ಕೊಳ್ಳುವಂಥದ್ದು. ಸೊ ಕೆಲವರು ಆಫೀಸ್ಗೆ ಹೋಗೋ ಟೈಮಲ್ಲಿ ಏನಾದ್ರು ತಿನ್ಬೇಕಂತ ಅನಿಸಿದ್ರು ಆರ್ಡರ್ ಮಾಡೋದಕ್ಕಿಂತ ಇದೊಂದು ಬೆಸ್ಟ್ ವೇ ಅಂತ. ಬೆಟರ್ ಆಪ್ಷನ್ ಮನೇಲೇ ಮಾಡೋದು, ಹೆಲ್ದಿ ಆಗಿ ಇರುತ್ತೆ, ಹೈಜಿನಿಕಲಿ ಇರುತ್ತೆ. ಹೌದು. ಸೊ ತೀರಾ ಬಿಸಿ ಇದೆ ಬಟ್ ಸ್ಟೀಮ್ ಬಿಟ್ಟಿದೆ, ತಗೊಳ್ಳೋಣಲ್ಲ? ಹಾಂ, ಪರ್ಫೆಕ್ಟ್. ಸೊ ಚೆನ್ನಾಗಿ ಉದುರಾಗಿ ಬಂದಿದೆ. ಹಾಂ, ಕಲರ್ ಸ್ವಲ್ಪ ಚೇಂಜ್ ಆಗಿದೆ, ಬಹುಶಃ ಅದು ಬ್ರೌನ್ ಮಾಡಿದ್ರಿಂದ. ಸೊ ಈಗ ಅದನ್ನು ಸರ್ವ್ ಮಾಡುವ. ಕಾಂಪಿಟೇಷನಲ್ಲಿ ಎಲ್ಲ ಬೇರೆ ಬೇರೆ ಆ ಎಕ್ಸ್ಪೀರಿಯನ್ಸ್ ಇಲ್ಲಿ ಗೊತ್ತಾಗ್ತಾ ಇದೆ. ಅಷ್ಟು ಪರ್ಫೆಕ್ಷನಿಸ್ಟ್ ಆಗಿರಬೇಕು. ಹೌದು, ಯಾಕಂತ ಹೇಳಿದರೆ ಅಲ್ಲಿ ನಮಗೆ ಎಲ್ಲ ಡಿಫ್ರೆಂಟಾಗಿ ಏನೋ ಅಲ್ಲಿ ಅಂದರೆ ನಮ್ಗೆ ಅದು ಏನು ಪ್ಲ್ಯಾನ್ಡ್ ಆಗಿರ್ತಿರ್ಲಿಲ್ಲ, ಎಲ್ಲ ಸಡನ್ನಾಗಿ ಗೊತ್ತಾಗ್ತಾ ಇರ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ಕೇಸರ್ ಹಾಕ್ತಾ ಇದ್ದೇನೆ, ಜಸ್ಟ್ ಫಾರ್ ಗಾರ್ನಿಷ್ ಪರ್ಪಸ್ ಅಷ್ಟೇ. ಬಿಸಿ ಬಿಸಿ ಆಗಿದೆ. ಘೀ ರೈಸ್ ಏನೋ ರೆಡಿ. ಎಸ್, ಕುಡಿ. ವೇಟಿಂಗ್. ತಗೊಳ್ಳಿ, ಟೇಸ್ಟ್ ಬಟ್ ಇದಕ್ಕೆ ನೀವು ಹೇಳಿದ್ರಿ ಇದ್ರ ಜೊತೆಗೆ ಭಿಂಡಿ ದಹಿ ಕರಿ. ಸೊ ಅದಕ್ಕೆಲ್ಲ ನೀವು ತಯಾರಿ ಮಾಡಿ. ಓಕೆ, ಥ್ಯಾಂಕ್ ಯು. ಸೊ ಬಿಸಿ ಬಿಸಿ ಆಗಿರುವಂಥ ಒಳ್ಳೆ ಸ್ಮೋಕಿಂಗ್ ಹಾಟ್. ಸೊ ಘೀ ರೈಸ್ ಏನೋ ರೆಡಿ ಆಗಿದೆ, ಡಿಫ್ರೆಂಟ್ ಆಗಿದೆ. ಯೂಶ್ವಲಿ ಘೀ ರೈಸ್ ಅಂತ ಹೇಳಿದ ತಕ್ಷಣ ನಾವು ಮಾಡ್ತೀವಿ, ನಮಗೂ ಕೂಡ ಗೊತ್ತಿರುತ್ತೆ. ಬಟ್ ಸೊ ಎಕ್ಸ್ಪೀರಿಯನ್ಸ್ ಕೌಂಟ್ಸ್ ಅಂತ ಹೇಳ್ತಾರಲ್ಲ, ಚಿಕ್ಕ ಹುಡುಗಿ ಆದರೂ ಕೂಡ ಒಂದು ಎಕ್ಸ್ಪೀರಿಯನ್ಸ್, ಅದರ ಕಲರ್ ಬಂದಿರೋದ್ರಲ್ಲೇ ಗೊತ್ತಾಗ್ತಾ ಇದೆ. ಅಷ್ಟು ಚೆನ್ನಾಗಿ ಒಳ್ಳೆ ಅರೋಮಾ ಕೂಡ ಬರ್ತಾ ಇದೆ. ಸೊ ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಘೀ ರೈಸ್ ತಯಾರಿಸುವ ವಿಧಾನ: ಮೊದಲು ಕುಕ್ಕರ್ನಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ತುಪ್ಪ ಹಾಕಿ ಬಿಸಿಯಾದ ನಂತರ ಚಕ್ಕೆ, ಲವಂಗ ಹಾಗೂ ಪತ್ತ ಹಾಕಿ ಹುರಿದು ಹೆಚ್ಚಿದ ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿಯಿರಿ. ಆನಂತರ 1 ಕಪ್ ಬೆಳ್ತಿಗೆ ಅಕ್ಕಿಯನ್ನು ಹುರಿದು 2 ಕಪ್ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ತುಪ್ಪದಲ್ಲಿ ಹುರಿದ ಗೋಡಂಬಿ ದ್ರಾಕ್ಷಿಯನ್ನು ಸೇರಿಸಿ 2 ವಿಸಿಲ್ ಬರುವವರೆಗೂ ಬೇಯಿಸಿ. ಈಗ ಬಿಸಿ ಬಿಸಿ ಘೀ ರೈಸ್ ರೆಡಿ. ಬಿಸಿ ಬಿಸಿ ಆಗಿರುವಂಥ ಒಂದು ಘೀ ರೈಸ್ ಏನೋ ರೆಡಿಯಾಗಿದೆ. ಸೊ ತೀರಾ ಬಿಸಿದೆ, ಬಟ್ ಅದಕ್ಕೆ ಜೊತೆಗೆ ಕಾಂಬಿನೇಷನ್ ಆಗಿ ಭಿಂಡಿ ದಹಿ ಮಸಾಲ ಕರಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೊತ್ತು ನೀವು ತಗೊಳ್ಳೋದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ಯಾವಾಗಲೂ ನಿಮ್ಮದೇ ಆಗಿರುತ್ತೆ. ಸೊ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಫ್ಲೋರಮಾ ಫ್ಲೋರ್ ಕ್ಲೀನರ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಅಶ್ವಿನಿ ಹೇರ್ ಆಯಿಲ್. ಸೂಪರ್ವ್ ಆಗಿರುವಂಥ ಒಂದಂತೂ ಘೀ ರೈಸ್ ಹೇಳ್ಕೊಟ್ಟಿದ್ದಾರೆ. ಒಳ್ಳೆ ಅರೋಮಾ ಬರ್ತಾ ಇದೆ. ಅಷ್ಟನ್ನೇ ತಿಂದ್ಬಿಡೋಣ ಅನಿಸುತ್ತೆ, ಬಟ್ ಅದಕ್ಕೆ ಜೊತೆಗೆ ಏನಾದರೂ ಕಾಂಬಿನೇಷನ್ ಬೇಕಲ್ಲ. ಸೊ ಅದನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವುದು? ಭಿಂಡಿ ದಹಿ ಕರಿ, ಗ್ರೀನ್. ಯಾವುದು ನೋಡೋಣ, ಬನ್ನಿ ಕೇಳೋಣ. ಎಸ್ ಅಹನಾ, ಈಗ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀರಿ. ಸೊ ಸ್ಟಾರ್ಟ್ ಮಾಡೋಣ. ಯಾ ಶೋರ್, ಮಾಡೋಣ. ಸೊ ಫಸ್ಟ್ ನಾನು ಒಂದು ಬಣಾಲೆ ತೊಗೊಳ್ತಾ ಇದ್ದೇನೆ. ಸೊ ಅದಕ್ಕೆ ನಾನು ಇವತ್ತು ನಾನು ನಿಮಗೆ ಫುಲ್ ಅಸಿಸ್ಟೆಂಟ್. ಥ್ಯಾಂಕ್ ಯು. ಓಕೆ, ಇದಕ್ಕೆ ನಾವೀಗ ಆಯಿಲ್ ಹಾಕೊಳ್ತಿದ್ದೇವೆ. ಸೊ ಆಗಲೇ ಹೇಳಿದಾಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ, ಹೇಗೆ? ಇನ್ನೊಂದು ಸ್ವಲ್ಪ ಬೇಕು. ಹಾಂ, ಇದನ್ನು ನಾವು ಫ್ರೈ ಎಣ್ಣೆ ಇದ್ದಷ್ಟು ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ಓಕೆ, ನಾನೀಗ ಇದಕ್ಕೆ ಬೆಂಡೆಕಾಯಿನ ತಗೊಳ್ತಾ ಇದ್ದೇನೆ. ಸೊ ಇದನ್ನು ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೇನೆ. ಓಕೆ, ಸ್ವಲ್ಪ ಎಣ್ಣೆ ಬಿಸಿ ಆಗ್ತಾ ಬರುವ ಹಾಗೆ ನಾವು ಇದಕ್ಕೆ ಬೆಂಡೆಕಾಯಿನ ಹಾಕೊಳ್ತಾ ಇದ್ದೇವೆ. ಸೊ ಲೋಳೆ ಹೋಗಲಿ ಅಂತ ಹೇಳಿ ಫ್ರೈ ಮಾಡ್ಕೊಳ್ತಾ ಇದ್ದೇವೆ. ಇದು ಇಲ್ಲಿ ಫ್ರೈ ಆಗ್ತಾ ಇರುವಾಗಲೇ ಸೊ ಟೈಮ್ ಸೇವ್ ಮಾಡ್ಕೊಳ್ಳಿಕ್ಕೆ ನಾವು
ಮಿಕ್ಸಿ ಜಾರಿಗೆ ಮಸಾಲೆಗಳನ್ನು ಹಾಕೊಳ್ಳೋಣ. ಓಕೆ ಓಕೆ. ಸೊ ನಾವು ಎಷ್ಟು ಮಾಡ್ಕೊಳ್ತೀವಿ ಅದರ ಕ್ವಾಂಟಿಟಿ ಮೇಲೆ ಹೋಗ್ಬೋದು. ನಾನು ಇದರಲ್ಲಿ 2 ಆನಿಯನ್ ತೊಗೊಂಡಿದ್ದೇನೆ. ಸೊ ಇದನ್ನು ಗ್ರೈಂಡಿಗೆ ಹಾಕ್ಕೊಳ್ತಾ ಇದ್ದೇನೆ. ಅದರ ಜೊತೆ ಸ್ವಲ್ಪ ಬೆಳ್ಳುಳ್ಳಿ. ಇದಕ್ಕೆ ನಾನೀಗ ಹಸಿಮೆಣಸನ್ನು ತಗೊಳ್ತಾ ಇದ್ದೇನೆ. ನಾವು ಅದಕ್ಕೆ ಯಾವುದು ಸ್ಪೈಸಿ ಐಟಮ್ಸ್ ಆ್ಯಡ್ ಮಾಡ್ಕೊಳ್ಳಿಲ್ಲ ಹೌದು. ಸೊ ಅದಕ್ಕೋಸ್ಕರ ನಮ್ಮ ಟೇಸ್ಟಿಗೆ ಹೇಗೆ ಬೇಕು, ನಮಗೆ ಸ್ಪೈಸಿ ಎಷ್ಟು ಬೇಕು, ಸೊ ಅದರ ಮೇಲೆ ನಾವು ಹಸಿಮೆಣಸನ್ನು ಹಾಕ್ಕೊಳ್ತೇವೆ. ಸೊ ನಾನು ಸ್ವಲ್ಪ ಕಾಯಿ ತುರಿಯನ್ನು ತಗೊಳ್ತಾ ಇದ್ದೇನೆ ಇದಕ್ಕೋಸ್ಕರ. ಸೊ ಇದರೊಟ್ಟಿಗೆ ನಾನು ಅರಿಶಿಣನ ಯೂಸ್ ಮಾಡ್ಕೊಳ್ತೇನೆ. ಅರಿಶಿಣ ಬೇಕಾ ಅಥವಾ ಯಾವುದೇ ನಿಮಗೆ ಮಸಾಲ ಪೌಡರ್ ಬೇಕು ಅಂತ ಹೇಳಿದರೆ ಬೆಸ್ಟ್ ಸೂಟಬಲ್ ಈಸ್ ಅರುಣಾ ಮಸಾಲ. ಇದರಲ್ಲಿ ಯಾವುದೇ ರೀತಿಯಾದಂಥ ಪ್ರಿಸರ್ವೇಟಿವ್ಸ್ ಇಲ್ಲ, ಆ್ಯಡೆಡ್ ಕಲರ್ಸ್ ಇಲ್ಲ, ಎಲ್ಲ ನ್ಯಾಚುರಲ್ ಆಗಿ. ಸೊ ಈಗ ನಾವೀಗ ಅರಿಶಿನ ಪುಡಿ ಹಾಕಿದ್ವಿ. ಸೊ ಇದು ಹಾಗೆಯೇ ಕೋಡನ್ನು ಪುಡಿ ಮಾಡಿರುವಂಥದ್ದು. ಹಾಗಾಗಿ ತೀರಾ ಇದು ಪ್ಯೂರ್ ನ್ಯಾಚುರಲ್ ಆಗಿರುತ್ತೆ ಇದು. ಸೊ ಅರುಣಾ ಮಸಾಲ ಅದಕ್ಕೆ 40 ವರ್ಷದ ಇತಿಹಾಸ ಅಲ್ಲ. ಓಕೆ. ಸೊ ಇದರೊಟ್ಟಿಗೆ ನಾನು ಜೀರಿಗೆ ಪುಡಿ ಕೂಡ ಯೂಸ್ ಮಾಡ್ತಾ ಇದ್ದೇನೆ. ಸೊ ಅರುಣಾ ಜೀರಿಗೆ ಪುಡಿ ಎಷ್ಟು ಹಾಕ್ಲಾ? ಎಷ್ಟು ಸಾಕು ಹಾಕಬೇಕಾಗುತ್ತೆ? ಒಂದು ಟೀ ಸ್ಪೂನ್ ಸಾಕು. ಓಕೆ. ಫಸ್ಟ್ ನಾವು ಇದನ್ನು ಬ್ಲೆಂಡ್ ಮಾಡ್ಕೊಳ್ಳೋ. ನೀರು ಹಾಕಬೇಕಾ ಹೇಗೆ? ಹೌದು, ಸ್ವಲ್ಪ ನೀರು ಹಾಕೊಂಡು ಬ್ಲೆಂಡ್ ಮಾಡ್ಕೊಳ್ಬೇಕು. ತುಂಬ ಹಾಕೊಳ್ಬಾರ್ದು, ಯಾಕಂದರೆ ನಾವು ಇದಕ್ಕೆ ದಹಿನ ಹಾಕ್ತಾ ಇದ್ದೀವಿ, ಅದಕ್ಕೋಸ್ಕರ. ಹಾಕೊಂಡ್ರೂ ಚಿಂತೆ ಇಲ್ಲ, ಸ್ವಲ್ಪ. ಹೌದು, ಓಕೆ, ಸಾಕು. ಇದರಲ್ಲಿ ಫ್ರೈ ಆಗ್ತಾ ಬರ್ತಾ ಇದೆ. ಸೊ ಸ್ವಲ್ಪ ಇದಾದ್ಮೇಲೆ ಇದನ್ನು ತೆಗೆದಿಟ್ಕೊಳ್ವಾ. ಓಕೆ. ಸೊ ನೀವು ಆ ಕಡೆ ಅದನ್ನು ಫ್ರೈ ಮಾಡ್ತಾ ಇರಿ, ನಾನು ಇದನ್ನು ಗ್ರೈಂಡ್ ಮಾಡ್ಕೊಡ್ತೀನಿ. ಫೈನ್ ಪೇಸ್ಟ್ ಅಲ್ಲ? ಹೌದು. ಸಾಕು ಅನ್ಸುತ್ತಲ್ಲ? ಹಾಂ. ಈಗ ನಾವು ಇದಕ್ಕೆ ಮೊಸರನ್ನ ಆ್ಯಡ್ ಮಾಡ್ಕೊಳ್ತೇವೆ. ಹೌದು. ಸೊ ಅದನ್ನು ಹಾಕೊಂಡು ಬ್ಲೆಂಡ್ ಮಾಡ್ಕೊಳ್ತೇವೆ. ಎಸ್, ಸಾಕಲ್ಲ? ಸಾಕು. ಸೊ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ, ಇದನ್ನು ತೆಗೆದಿಟ್ಕೊಳ್ಳುವ. ಇದು ಸ್ವಲ್ಪ ಕ್ರಿಸ್ಪಿ ಗೋಲ್ಡನ್ ಬ್ರೌನ್ ಬರ್ತದೆ. ಈಗ ಮಸಾಲ ಕೂಡ ರೆಡಿ ಆಗಿದೆ. ಇವನ್ ಇದು ಕೂಡ ಬೆಂಡೆಕಾಯಿ ಕೂಡ ಫ್ರೈ ಆಗಿದೆ. ಸೊ ಈಗ ಇದರಲ್ಲೇ ಹಾಕೊಳ್ಳೋದಲ್ಲ? ಹಾಂ, ಇದರಲ್ಲೇ ಹಾಕೊಳ್ಬೋದು. ಯಾಕಂತ ಹೇಳಿದ್ರೆ ಫ್ರೈ ಮಾಡ್ಕೊಂಡೋದಲ್ಲ, ಸೊ ತೊಂದರೆ ಇಲ್ಲ. ಸೊ ಆಯಿಲ್ ಅದೇ ಇದೆ, ಸಾಕಾಗುತ್ತೆ? ಸಾಕು. ಸೊ ಆಲ್ರೆಡಿ ನಾವು ಆಯಿಲ್ ಹಾಕೊಂಡಿದ್ದೇವೆ. ಸ್ವಲ್ಪ ಬಿಸಿ ಆದ ತಕ್ಷಣ ಇದಕ್ಕೆ ನಾವು ಸ್ವಲ್ಪ ಜೀರಿಗೆನ ಹಾಕೊಳ್ತಾ ಇದ್ದೇವೆ. ಸ್ವಲ್ಪ ಜೀರಿಗೆ ಫ್ರೈ ಆಗ್ತಾ ಬರಲಿ. ನಾವು ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕೊಳ್ತಾ ಇದ್ದೇವೆ. 2-3 ಡ್ರೈ ಚಿಲ್ಲಿ ಹಾಕೊಳ್ತಾ ಇದ್ದೇನೆ. ಸೊ ಇದು ನಿಮ್ಮದೇ ಓನ್ ಇನೋವೇಟಿವಾ ಅಥವಾ ಹೇಗೆ? ಇಲ್ಲ, ಇದು ಯೂಶಲಿ ನಾರ್ತಲ್ಲಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಳ್ತಾರೆ. ಸ್ವಲ್ಪ ಫ್ರೈ ಆಗ್ತಾ ಬರ್ತಿದ್ದ ಹಾಗೆ ಸ್ವಲ್ಪ ಇದಕ್ಕೆ ಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೇವೆ. ಸಾಸಿವೆ ಸಿಡಿಯೋ ತನಕ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಸಾಸಿವೆ ಸ್ವಲ್ಪ ಸಿಡಿತಾ ಉಂಟು. ಈಗ ನಾವು ಫ್ರೈ ಮಾಡ್ಕೊಂಡಿರೋ ಬೆಂಡೆಕಾಯಿ ಅದಕ್ಕೆ ಹಾಕೊಳ್ತಿದ್ದೇವೆ. ಮತ್ತೆ ಪುನಃ ಒಗ್ಗರಣೆ ಜೊತೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ತೇವೆ ಅಷ್ಟೇ. ಇದಕ್ಕೆ ನಾವೀಗ ರುಬ್ಕೊಂಡಿರೋ ಮಸಾಲಾನ ಹಾಕ್ತೇನೆ. ತೀರಾ ಬೇಗ ಆಗುತ್ತೆ. ಇದು ಇಂಗ್ರೀಡಿಯೆಂಟ್ಸ್ ಕೂಡ ಕಡಿಮೆ ಅಲ್ಲ? ಹೌದು, ಇಂಗ್ರೀಡಿಯೆಂಟ್ಸ್ ಕೂಡ ಕಮ್ಮಿ. ಆಮೇಲೆ ನಿಮಗೆ ಒಂದು ಡಿಫ್ರೆಂಟ್ ಆಗಿರ್ತದೆ. ಯಾವಾಗಲೂ ಒಂದೇ ತರ ತಿಂದು 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 ಗೀ ರೈಸ್ ಜೊತೆಗೆ ಕಾಂಬಿನೇಷನ್ ಅಥವಾ ಈ ತರ ಯಾವ್ದಾದ್ರು? ನಾವು ಪ್ಲೇನ್ ವೈಟ್ ರೈಸ್ ಒಟ್ಟಿಗೆ ಕೂಡ ತಿನ್ಬೋದು. ಇದಕ್ಕೆ ನಾವು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಆಡ್ ಮಾಡ್ಕೊಳ್ಳುವ.
ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು, ಯಾಕಂತ ಹೇಳಿದರೆ ಅದು ಕೂಡ ಉಪ್ಪು ಯೂಸ್ ಮಾಡ್ಕೊಂಡಿದ್ದೇವೆ, ಸೊ ಇದಕ್ಕೆ ಕೂಡ ಅದಕ್ಕೋಸ್ಕರ. ಓಕೆ, ಇದನ್ನು ನಾವು ತುಂಬ ಥಿನ್ನಾಗಿ ಕೂಡ ಇರಬಾರ್ದು, ತುಂಬ ಥಿಕ್ಕಾಗಿ ಕೂಡ ಇರಬಾರ್ದು. ಸೊ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನ ಮಾಡ್ಕೋಬೇಕು. ಸೊ ಸ್ವಲ್ಪ ಥಿಕ್ನೆಸ್ ಅದಕ್ಕೋಸ್ಕರ ನೀವು ತೆಂಗಿನ ತುರಿ ಹಾಕೊಂಡಿದ್ದೀರಿ. ಹೌದು, ಅದು ನಿಮಗೊಂದು ಬೇರೆ ಫ್ಲೇವರ್ ಕೊಡ್ತದೆ ತೆಂಗಿನಕಾಯಿ ತುರಿ ಹಾಕಿದಾಗ. ಸೊ ಇದು ಸಾರು ಅಂದರೆ ಸ್ವಲ್ಪ ಹುಳಿ, ಅದ್ರ ಜೊತೆಗೆ ಈ ತೆಂಗಿನ ತುರಿಯ ಒಂದು ಸ್ವೀಟ್ನೆಸ್. ಹೌದು. ಓಕೆ, ಇದು ಈಗ ನೀವು ನೋಡ್ಬೋದು ಸ್ವಲ್ಪ ದಪ್ಪ ಆಗ್ತಾ ಬರ್ತಾ ಇದೆ. ಸೊ ಅಡಿ ಕೂಡ ಹಿಡಿಲಿಕ್ಕೆ ಸ್ವಲ್ಪ ಅನ್ನಿಸ್ತಾ ಇದೆ. ಸೊ ಇದು ಕನ್ಸಿಸ್ಟೆನ್ಸಿ ರೆಡಿ ಇದೆ. ಈಗ ಇವನ್ ಆಯಿಲ್ ಕೂಡ ಬಿಡ್ತಾ ಇದೆ, ನೀವು ನೋಡ್ಬೋದು. ಆಯಿಲ್ ಬಿಟ್ಕೊಂಡ್ರೆ ಇದು ಆಯಿತು ಅಂತ ಹೇಳಿ ಅರ್ಥ. ಸೊ ಈಗ ಆಫ್ ಮಾಡ್ಕೊಳ್ಳುವ. ಸೊ ಇಟ್ಸ್ ರೆಡಿ. ಸೊ ಸರ್ವ್ ಮಾಡ್ಕೊಳ್ಳೋಣ. ಹಾಂ, ಚಲೋ. ಸೊ ಬಿಸಿಯಾದ ಗೀ ರೈಸ್ ವಿತ್ ದಹಿ ಬೆಂಡಿ ಕರಿ. ಥ್ಯಾಂಕ್ ಯು ಸೋ ಮಚ್. ಸೊ ಕಾಂಪ್ಲಿಮೆಂಟ್ರಿ ಇದು ಸ್ಯಾಲಡ್ ಒಂದಿರಲಿ ಅಂತ ಹೇಳಿ. ಸೊ ಇಟ್ಸ್ ಅ ಕಂಪ್ಲೀಟ್ ಮೀಲ್ ಆಗಿ. ಎಕ್ಸಾಕ್ಟ್ಲಿ, ತುಂಬ ಚೆನ್ನಾಗಿದೆ. ಮಧ್ಯಾಹ್ನದ ಹೊತ್ತಿಗೆ ತುಂಬ ಚೆನ್ನಾಗಿರುವಂಥ ಒಂದು ಗೀ ರೈಸ್, ಅದ್ರ ಜೊತೆಗೆ ದಹಿ ಬೆಂಡಿ ಕರಿ. ಥ್ಯಾಂಕ್ ಯು. ಸೊ ಬಿಸಿ ಆಗಿದೆ. ಸೊ ಡಿಫ್ರೆಂಟ್ ಆಗಿರುವಂಥ ಒಂದು ಟೇಸ್ಟ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಯೂಶ್ವಲಿ ಬೆಂಡೆಕಾಯಿ ಅಂತ ಹೇಳಿದರೆ ನಾವು ನಮ್ಮ ಮಸಾಲೆಗಳನ್ನು ಹಾಕಿ ಮಾಡ್ತೀವಿ, ಅಥವಾ ಹಾಗೆ ಪಲ್ಯದ ರೀತಿಯಲ್ಲಿ ಮಾಡ್ಕೊಳ್ತೀವಿ. ಇದು ದಹಿ ಬೆಂಡಿ ಕರಿ ಡಿಫ್ರೆಂಟ್ ಆಗಿದೆ. ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಭಿಂಡಿ ದಹಿ ಕರಿ ತಯಾರಿಸೋ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬೆಂಡೆಕಾಯನ್ನು ಹುರಿಯಿರಿ. ಇನ್ನೊಂದೆಡೆ ಒಂದು ಹೆಚ್ಚಿದ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸು, ತೆಂಗಿನ ತುರಿ, ಅರಶಿನ ಪುಡಿ, ಜೀರಿಗೆ ಪುಡಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸ್ವಲ್ಪ ಮೊಸರು ಸೇರಿಸಿ ಒಂದು ಸುತ್ತು ತಿರುವಿಕೊಳ್ಳಿ. ಆನಂತರ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಜೀರಿಗೆ, ಸಾಸಿವೆ, ಒಣಮೆಣಸು, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಹುರಿದ ಬೆಂಡೆಕಾಯಿಯನ್ನು, ರುಬ್ಬಿದ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ. ಈಗ ಬಿಸಿಯಾದ ಭಿಂಡಿ ದಹಿ ಕರಿ ಘೀ ರೈಸ್ನೊಂದಿಗೆ ಸವಿಯಲು ಸಿದ್ಧ. ಎಸ್ ಅಹನಾ, ಸೊ ಒಳ್ಳೆ ರೆಸಿಪಿ ಮಾಡಿ ಕೊಟ್ಟಿದ್ದೀರಿ. ಸೊ ಟೇಸ್ಟ್ ನೋಡೋದಾ? ಶಾ ಪ್ಲೀಸ್. ಸೊ ಗೀ ರೈಸ್ ಹೇಗಾಗಿದೆ ಫಸ್ಟ್ ನೋಡ್ತೀನಿ, ಬರೀ ಅಷ್ಟನ್ನೇ ಫಸ್ಟ್. ಓಕೆ, ನೋಡಿ. ಒಳ್ಳೆ ಅರೋಮ ಬರ್ತಾ ಇತ್ತು, ಕಲರ್ ಅಂತೂ ಚೇಂಜ್ ಆಗಿದೆ, ಅದಷ್ಟೇ ಟೇಸ್ಟಿ ಆಗಿದೆ. ಓಕೆ, ಆ್ಯಕ್ಚುಲಿ ಆನಿಯನ್ದು ಸ್ವೀಟ್ನೆಸ್ ಬಿಟ್ಕೊಂಡು ತುಂಬ ಚೆನ್ನಾಗಿದೆ. ಏನೂ ಇಲ್ಲ ಅಂದರೆ ಬರೀ ಅಷ್ಟನ್ನೇ ತಿನ್ಬೋದು. ಸಪೋಸ್ ನಿಮಗೆ ಏನೂ ಮಾಡೋಕ್ಕಾಗಲಿಲ್ಲ, ಅದ್ರ ಜೊತೆ ಇಷ್ಟಪಡೋರು ಆ ಥರ. ಯಾಕೆಂತ ಹೇಳಿದ್ರೆ ಈ ಆನಿಯನ್ದು ಸ್ವೀಟ್ನೆಸ್ ಇಂದ ಅದಕ್ಕೆ ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ. ಸೊ ಭಿಂಡಿ ಕರಿ ಹಾಕ್ತೀನಿ, ತಗೊಳ್ಳಿ, ಟೇಸ್ಟ್ ನೋಡಿ. ಟೇಸ್ಟ್. ಸೊ ಅದ್ರ ಜೊತೆಗೆ ಹೇಗಿರುತ್ತೆ? ಈಗ ಇದುವೇ ಫುಲ್ ಪವರ್ ತಗೊಳ್ತಾ ಇದೆ. ಅದು ರೈಸ್ಗೆ ಮೋಸ್ಟ್ಲಿ ಖಾಲಿ ಸಾದ ಏನು ಮಾಡಿದ್ರು ಕೂಡ ಅದಕ್ಕೂ ಜೊತೆಗೆ ಇದು ಚೆನ್ನಾಗಿ ಹೊಂದ್ಕೊಂಡು ಹೋಗುತ್ತೆ. ಇಲ್ದಿದ್ರೆ ಇದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್. ಯಾರಿಗೆ ಕೆಲವರಿಗೆ ಗ್ರೇವಿ ಬೇಕೇ ಬೇಕು ಅಂತಿರೋರಿಗೆ ಈ ಥರ ಚೆನ್ನಾಗಿದೆ. ಬಟ್ ದಹಿ ಬೆಂಡಿ ಕರಿ ಆ ಹುಳಿ ಒಂಥರ ಟೇಸ್ಟ್, ಬೆಂಡೆಕಾಯಿ ಕೂಡ ಸ್ವಲ್ಪ ಕ್ರಿಸ್ಪ್ನೂ ಸಿಗುತ್ತೆ, ಹಾಗೆಯೇ ಸ್ವಲ್ಪ ಸಾಫ್ಟ್ನೂ ಇದೆ. ಹೌದು, ತುಂಬ ಚೆನ್ನಾಗಿದೆ. ಸಿಂಪಲ್ ರೆಸಿಪಿ, ಟೇಸ್ಟಿ ರೆಸಿಪಿ, ವೆರಿ ನೈಸ್, ಸೂಪರ್, ತುಂಬ ಹಿಡಿಸ್ತು. ಸೊ ನಿಮಗೆ ಹೇಗೆ ಅನ್ನಿಸ್ತು ನಮ್ಮ ಕಿಚನಲ್ಲಿ? ಸೊ ಮಾಸ್ಟರ್ ಕ್ಲಾಸ್ ಕಿಚನಲ್ಲಿ ಮಾಡಿದರೆ ಈಗ ಈ ಕಿಚನಲ್ಲಿ ಯಾವುದು ಬೆಸ್ಟ್ ಅನ್ನಿಸ್ತು? ಎರಡು ಕೂಡ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್.
ಬಟ್ ದಿಸ್ ಇಸ್ ದ ಬೆಸ್ಟ್. ಯಾಕಂತ ಹೇಳಿದ್ರೆ ಅಲ್ಲಿ ನಮ್ಗೆ ಏನು ಕೂಡ ರಿವೀಲ್ ಆಗ್ತಿರ್ಲಿಲ್ಲ. ಸೊ ಇಲ್ಲಿ ಇಟ್ಸ್ ಲೈಕ್ ನಮ್ಗೆ ಏನ್ ಅನಿಸ್ತತೆ ಸೊ ಅದನ್ನ ಮಾಡುವಂತ ನಮ್ಗೆ ಇಷ್ಟ ಬಂದನ್ ಮಾಡ್ಬೋದಾಗಿತ್ತು. ಬಟ್ ಅಲ್ಲಿ ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಟಾಸ್ಕ್ ಕೊಡ್ತಾ ಇದ್ರು, ಇಲ್ಲಿ ಟಾಸ್ಕ್ ಇಲ್ಲ, ಆರಾಮ್ಸೆ ಬಿಂದಾಸ್ ಆಗಿ ಮಾಡ್ಬೋದು. ಅಲ್ಲಿ ಫುಲ್ ಟೆನ್ಷನ್ ಅಲ್ಲಿ ಕೂತ್ಕೊಳ್ತಾ ಇದ್ವಿ ನಾವು ಯೂಶುವಲಿ ಆಕ್ಚುಲಿ. ಯಾಕಂತ ಹೇಳಿದ್ರೆ ಯಾವ ರೌಂಡ್ ಓಕೆ ಫೈನ್ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗ್ಬೇಕಂತ ಆಸೆ ಇರ್ತಾ ಇತ್ತು. ಸೊ ಅದೇ ತರ ಏನಂತ ಹೇಳಿದ್ರೆ ನೆಕ್ಸ್ಟ್ ರೌಂಡ್ ಬಂದಾಗ ಏನ್ ಮಾಡ್ಲಿಕ್ಕೆ ಇರ್ತತೆ, ಏನ್ ಕಲಿಯಬಹುದು, ಅದು ಟೆನ್ಷನ್ ಕೂಡ ಇರ್ತಾ ಇತ್ತು ನಮ್ಗೆ. ಅಡುಗೆ ಅನ್ನೋ ಸೂಪರ್ ಆಗಿತ್ತು. ಸೊ ನಿಮ್ಗೆ ಹಾಗೆ ಕಳಿಸೋ ಹಾಗೆ ಇಲ್ಲ. ಸೊ ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೇನೆ ಸೊ ನೀವಂತೂ ತುಂಬ ಲೀನ್ ಆಗಿದ್ದೀರಿ, ಸ್ವಲ್ಪ ದಷ್ಟಪುಷ್ಟವಾಗಲಿ ಅಂತ ಹೇಳಿ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಸೊ ಭದ್ರಾವತಿಯಲ್ಲಿ ಬೆಳೆದ್ರು ಕೂಡ ಇಲ್ಲಿಯ ಒಂದು ಕುಚ್ಚಲಕ್ಕಿಯನ್ನು ಅವರು ಬೆಳೀತಾ ಇದ್ದಾರೆ. ತುಂಬ ಚೆನ್ನಾಗಿರುತ್ತೆ, ಉದುರಾಗಿ ಬರುವಂಥ ಒಂದು ಅನ್ನ, ಅದ್ರ ಜೊತೆಗೆ ಈ ಭಿಂಡಿ ದಹಿ ಕರಿ ಸೂಪರ್ವಾಗಿರುತ್ತೆ. ಸೊ ಟ್ರೈ ಮಾಡ್ತೇನೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಅಡುಗೆ ಟೇಸ್ಟಿ ಆಗಬೇಕು ಅಂತ ಹೇಳಿದರೆ ಎಲಾಬ್ರೇಟೆಡ್ ಅಡುಗೆನೇ ಬೇಕು ಅಂತ ಇಲ್ಲ, ಸಿಂಪಲ್ಲಾಗಿ ಸ್ವೀಟಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಎಷ್ಟು ಸಿಂಪಲ್ ಆಗಿರುವಂಥ ಒಂದು ಅಡುಗೆ ಆದರೂ ಕೂಡ ಟೇಸ್ಟ್ ಸೂಪರ್. ಸೊ ನೀವು ಕೂಡ ಇದನ್ನು ಟ್ರೈ ಮಾಡ್ತೀರಿ ಅಲ್ಲ, ನಿಮ್ಮ ಕೈಯಲ್ಲೂ ಕೂಡ ಇಂಥ ರುಚಿಕರವಾದಂಥ ಅಡುಗೆಗಳು ಹೊರ ಹೊಮ್ತಾ ಇರ್ಬೋದು. ಬರೀ ನಿಮ್ಮ ಮನೆ ಮಂದಿಗೆ ಮಾತ್ರ ಅಲ್ಲ ಮಾಡೋದು, ನಮಗೂ ಕೂಡ ಬಂದು ಹೇಳ್ಕೊಡಿ. ಹಾಗೆ ನಮ್ಮ ವೀಕ್ಷಕರಿಗೂ ಕೂಡ ಒಂದು ಹೊಸ ರೆಸಿಪಿ ಸಿಕ್ಕಿದಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದು ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.